ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಪ್ರತಿಷ್ಠಾಪನೆಗೊಂಡಿರುವ ಕೇಂದ್ರದ ಮಾಜಿ ಸಚಿವ ಕ್ಷೇತ್ರದ ಅಭಿವೃದ್ಧಿ ರೂವಾರಿ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ನಡೆಯುವ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಶರನ್ನವರಾತ್ರಿ ಉತ್ಸವ ಆರಂಭಗೊಂಡಿದೆ. ಮಂಗಳೂರು ದಸರಾ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಕುದ್ರೋಳಿ ಕ್ಷೇತ್ರದ ನವರಾತ್ರಿ ಉತ್ಸವ ದೇಶ ವಿದೇಶಗಳಲ್ಲೂ ಹೆಸರು ಪಡೆದುಕೊಂಡಿದೆ. ಬೆಳಗ್ಗೆ 11:40 ಸುಮಾರಿಗೆ ಕ್ಷೇತ್ರದ ಸಭಾಂಗಣದಲ್ಲಿ ಮಹಾಗಣಪತಿ, ಶಾರದೆ, ನವದುರ್ಗೆಯರ ಪ್ರತಿಷ್ಠಾಪನೆ ನಡೆದು ಪೂಜೆ ನಡೆಯಿತು. ಇದಕ್ಕೂ ಮುನ್ನ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಮೂರ್ತಿಗಳನ್ನು ಮೆರವಣಿಗೆಯಲ್ಲಿ ಕರೆತರಲಾಯಿತು. ಹೊಲೆ ಕುಣಿತ, ತಾಸೆ ಬಿಟ್ಟು ಇನ್ನಷ್ಟು ರಂಗು ತುಂಬಿದವು. ಹಲವು ಮಂದಿ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಶಾಸಕ ವೇದವ್ಯಾಸ್ ಕಾಮತ್, ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಅಲ್ಲದೆ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷ ಎಚ್.ಎಸ್. ಸಾಯಿರಾಮ್, ಉಪಾಧ್ಯಕ್ಷೆ ಊರ್ಮಿಳಾ ರಮೇಶ್, ಕಾರ್ಯದರ್ಶಿ ಮಾಧವ್ ಸುವರ್ಣ, ಖಜಾಂಚಿ ಪದ್ಮರಾಜ್, ಟ್ರಸ್ಟಿಗಳಾದ ರವಿಶಂಕರ್ ಮಿಜಾರ್, ಮಹೇಶ್ ಚಂದ್ರ, ಶೇಖರ್ ಪೂಜಾರಿ, ಸಂತೋಷ್ ಕುಮಾರ್, ಜಗದೀಪ್, ಸದಸ್ಯರಾದ ಹರಿಕೃಷ್ಣ ಬಂಟ್ವಾಳ್, ಲೀಲಾಕ್ಷ ಕರ್ಕೇರ್ ಸಹಿತ ಹಲವು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಜಾಣ ಗಣೇಶನೇ ಸ್ಕಂದ ಕಳೆದ ವರ್ಷ ಕೋವಿಡ್ನ ಕಾರಣಕ್ಕೋಸ್ಕರ ಒಂದಷ್ಟು ನಿಯಮಗಳ ಅಡಿಯಲ್ಲಿ ಈ ದೇವಸ್ಥಾನದಲ್ಲಿ ಉತ್ಸವಗಳನ್ನು ಪಾಲನೆ ಮಾಡಿದೆ. ಈ ವರ್ಷವೂ ಕೋವಿಡ್ನ ನಿಯಮಗಳ ಪಾಲನೆ ಅಡಿಯಲ್ಲಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರ ಮಧ್ಯೆ ಈ ದೀಪಾಲಂಕಾರವನ್ನು ಮಾಡಬೇಕು. ಇದು ನಾಡ ಹಬ್ಬ ಆದ್ದರಿಂದ, ಮಂಗಳೂರಿನ ಹಬ್ಬ ಆದ ಕಾರಣ ಇದೊಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ. ಇದನ್ನು ಕೇವಲ ಕುದ್ರೋಳಿ ದೇವಸ್ಥಾನಕ್ಕೆ ಸೀಮಿತ ಅಲ್ಲ,
ಯಾವುದೋ ಒಂದು ಆಡಳಿತ ಮಂಡಳಿಗೆ ಸೀಮಿತ ಅಲ್ಲ, ಇದು ಇಡೀ ಜಿಲ್ಲೆಯ ಹಬ್ಬ ಆದ ಕಾರಣ ಇದಕ್ಕೆ ಮಂಗಳೂರಿನ ಕೊಡುಗೆ ಇರಬೇಕು ಅಂತ ಹೇಳಿ ನಮ್ಮ ವೇದವ್ಯಾಸ ಕಾಮತ್ ಅವರು ಮತ್ತು ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಚಿಂತನೆ ಮಾಡಿ ಈ ಸಾರಿ ಮಂಗಳೂರು ಮಹಾನಗರ ಪಾಲಿಕೆಯ ಕಡೆಯಿಂದ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲಂಕಾರಗಳನ್ನು ಮಾಡತಕ್ಕಂಥ ಜವಾಬ್ದಾರಿನೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ನಿಜವಾಗಿರ್ತಕ್ಕಂಥ ಕಾರ್ಯ. ಯಾಕೆ ಹೇಳಿದ್ರೆ ಕುದುರೋಳಿಯಲ್ಲಿ ನಡೀತಕ್ಕಂಥ ಕಾರ್ಯ ಇದು ಒಂದು ಗ್ರಾಮ ಒಂದು ಇದರದ್ದಲ್ಲ, ಮಂಗಳೂರು ಮಹಾನಗರ ಪಾಲಿಕೆ ಇಡಿಯಾಗಿರ್ತಕ್ಕಂಥ ಚಿಂತನೆ ಇದ್ದಾಗ ನಗರ ಪಾಲಿಕೆಯ ಕೊಡುಗೆ ಅದ್ಭುತವಾಗಿರ್ತದೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ತೀರ್ಮಾನ ತಗೊಂಡು ಸರ್ಕಾರದ ಒಂದು ಭಾಗವು ಉತ್ಸವ ಅನ್ನುವಂಥದ್ದನ್ನು ತೋರಿಸ್ಕೊಡ್ತೇವೆ. ಇದು ಕೇವಲ ಆಡಳಿತ ಮಂಡಳಿಗೆಲ್ಲ, ಇವತ್ತು ಸರ್ಕಾರವು ಒಂದು ಭಾಗ ಆಯಿತು. ಶಾರದಾ ಮಾತೆ ಹಾಗೆ ನವದುರ್ಗೆ ಮಹಾಗಣಪತಿ ಆದಿಶಕ್ತಿಯ ಪ್ರತಿಷ್ಠಾಪನೆಗೊಂಡಿತು. ಈ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರ ಪತ್ನಿ ಮಾಲತಿ ಜೆ ಪೂಜಾರಿ, ಹಾಗೆ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್, ಹಾಗೆ ಶಾಸಕರಾದಂತಹ ವೇದವ್ಯಾಸ್ ಕಾಮತ್, ಮೇಯರ್ ಆದಂತಹ ನಮ್ಮ ಪ್ರೇಮನಾಥ್ ಶೆಟ್ಟಿ, ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಹರೀಶ್ ಕುಮಾರ್, ಹಾಗೆ ಎಲ್ಲ ಆಡಳಿತ ಸಮಿತಿ ಸದಸ್ಯರು, ಅಭಿವೃದ್ಧಿ ಸಮಿತಿ ಸದಸ್ಯರ, ಹಾಗೆ ಭಕ್ತರ ಸಮೂಹದಲ್ಲಿ ಈಗಾಗಲೇ ಚಾಲನೆ ದೊರಕಿದೆ. ಇನ್ನು ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಜರುಗಲಿಕ್ಕಿದೆ. ಅದರ ನಂತರ ಅನ್ನ ಸಂತರ್ಪಣೆ ಜರುಗಲಿಕ್ಕಿದೆ. ಸಂಜೆ 6 ಗಂಟೆಗೆ ವರ್ಚುವಲ್ ಆಗಿ ನಾವು ಮಾಡ್ತಾ ಇದ್ದೇವೆ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕೋವಿಡ್ನ ಮಾರ್ಗಸೂಚಿಯಿಂದ ಕೆಲವೊಂದು ನಿರ್ಬಂಧಗಳಿದೆ, ಅದನ್ನು ನಾವು ಪಾಲಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಆ ಪ್ರಕಾರ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವರ್ಚುವಲ್ ಆಗಿ ಮಾಡಿ ಇದನ್ನು ಮನೆಯಲ್ಲೇ ಕುಳಿತುಕೊಳ್ಳುವಾಗೆ ನಮ್ಮ ಕುಡ್ಲ ಹಾಗೂ ಇತರ ಚಾನೆಲ್ಗಳ ಮುಖಾಂತರ ನಾವು ಜನಗಳು ಇದನ್ನು ನೋಡಬಹುದಾಗಿದೆ. ಹಾಗೆ ಸಂಜೆ ಮಹಾಪೂಜೆ, ಭಜನಾ ಕಾರ್ಯಕ್ರಮಗಳು, ಮಹಾಪೂಜೆ ಉತ್ಸವ ಜರುಗಲಿಕ್ಕಿದೆ. ಪ್ರತಿ ದಿವಸ ಹೋಮ, ಮಹಾಪೂಜೆ, ಅನ್ನ ಸಂತರ್ಪಣೆ, ಭಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ.